ಪೀವನ್ ಕರಿತೀನಂತ ಹೋದರು. ಎಲ್ಲಿ ಹೊರಪ್ಪ ಇಷ್ಟೊತ್ತರು ಬರಲಲ್ಲ? ಓಹೋ, ಯಾರು ಬಂದದ್ದು ಅನ್ಕಂಡೆ? ಅಣ್ಣಯ್ಯ ಕಾಂಬಕ್ಕೆ ಬಂದ ತುಂಬ ದಿನ ಆಯ್ತಲ್ಲ, ಕಾಣ್ಕೊಂಬಂಗಾಯ್ತೇನೋ ಅಣ್ಣಯ್ಯ. ಓಹೋ ಅಣ್ಣ, ಇಷ್ಟು ದಿನ ಆದ್ಮೇಲೆ ನೆನಪಾಯ್ತಾ? ಎಷ್ಟು ದಿವಸ ಆಯ್ತಲ್ಲ, ಒಂದು ಫೋನು ಮಾಡಲಿಲ್ಲ, ಎಂಥದಿಲ್ಲ. ಹೋಗಿ ನಾನು ನಿನ್ನೊಟ್ಟಿ ಮಾತಾಡೋದಿಲ್ಲ. ಹಂಗೆ ಅಂತ ಇಲ್ಲದೆ ಪುಟ್ಟಿ, ಅವತ್ತು ಸೀದಾ ಮನೆಯಿಂದ ಹೋದ್ಯಲ್ಲ, ಮತ್ತೆ ಏನು ಅನ್ಕೊಂತೀಯೋ ಏನೋ ಅಂತ ಮಾಡಲಿಲ್ಲ ಮರೆತಿ. ಅಷ್ಟೇ, ಬಂದಿನಲ್ಲ ಶಾಲೆ ಹತ್ರ ಒಂದು ಸಲ. ಮತ್ತೆ ಹುಷಾರಿದ್ರ್ಯಾ? ಎಲ್ಲರೂ ಹುಷಾರಲ್ಲ ಮನೇಲೆಲ್ಲ? ಅತ್ತಿ ಮಾವ ಎಲ್ಲ ಹುಷಾರಿದ್ರಲ್ಲ? ಮಕ್ಕಳೆಲ್ಲ ಎಲ್ಲ ಹುಷಾರಿದ್ರಣ್ಣ, ಏನು ತೊಂದರೆ ಇಲ್ಲ, ಎಲ್ಲ ಹುಷಾರಿದ್ರ. ಮತ್ತೆ ಅತ್ತಿಗೆ ಹುಷಾರಿದ್ರಾ? ಅವಳಿಗೇನು ಹುಷಾರಿಲ್ಲದೆ 3 ಹೊತ್ತು ಗಡ್ದು ತಿನ್ಕೊಂಡು ಹುಷಾರಿಲ್ಲದೆ ಇನ್ನೇನು. ಕೂತ್ಕೊ ಮಾತಾಡುವ. ಅಲ್ಲೇ ಕೂತ್ಕೊ, ಲಾಯ್ಕಿತ್ತಲ್ಲೇ ಕೂತ್ಕೊಂಡ್ಲಕ್ಕ. ಇಲ್ಲಿ ನಿಂಗೆ ಒಳಗೆ ಹೋಯ್ಕಂದ್ರೆ ಹೋಪ ರೂಮಿಗೆ ಹೋಪ. ಬೇಡ, ಅದು ವಿಸಿಟರ್ ರೂಮಲ್ಲಿ ಲಾಯ್ಕತ್ತಿಲ್ಲ. ಇಲ್ಲೇ ಕೂತ್ಕೊಂಬ ಮಗ, ಒಳ್ಳೆ ಗಾಳಿ ಬತ್ತಿತ್ತಲ್ಲ. ಕೂಕು, ನೀನು ಕೂಕು. ಶಾಲಿಲ್ಲ ನಿಂತ್ಕೊಂಡೆ ಪಾಠ ಮಾಡ್ಕೇನೋ ಅಲ್ದ, ಕೈ ಕಾಲು ನೋವು ಬತ್ತತ್ತೋ ಏನೋ. ಹಾಗೇನಿಲ್ಲ ಅಣ್ಣ, ಸಣ್ಣ ಮಕ್ಕಳಲ್ಲ, ಖುಷಿ ಅನಿಸುತ್ತೆ ಒಟ್ಟಿಗಿಪ್ಪಕ್ಕೆ. ಟೈಮ್ ಓದ್ದೇ ಗೊತ್ತಿಲ್ಲ. ನಾನು ಈ ಕೆಲಸ ಆರಿಸ್ಕೊಂಡೆ ಒಳ್ಳೆ ಕೆಲಸ ಮಾಡಿದೆ ಅಂತ ಅನಿಸುತ್ತಣ್ಣ. ಒಂಥರ ಖುಷಿ ಆಯ್ತು. ಆದರೂ ನೀ ಹೇಳ್ತೆ ಹೊತ್ತಿಗೀಗ ಹೊಲ್ದು ಕೈಕಾಲು ನೋವು ಬತ್ತಿಲ್ಲ ಅಣ್ಣ? ಇಲ್ಲದೆ, ಅದೀಗ ಮೆಟ್ಟು ಮಿಷನ್ ಅಲ್ಲ, ಈಗ ಅದೆಂಥದ್ದು ಅದಕ್ಕೊಂದು ಅಟ್ಯಾಚ್ ಮಾಡೋದು ಬರ್ತತ್ತಲ್ಲ ಮಿಷನ್, ಅದು ಜುರ್ರ್ ಅಂತ ಬೆಟ್ಟಲ್ಲಿ ಹಿಂಗೆ ಮಾಡ್ರೆ ಸೈ ಅಷ್ಟೇ. ಮುಂಚಿನ ಕಣಂಗೆ ಮೆಟ್ಕಂತೆಲ್ಲ ಇಲ್ಲ ಈಗ. ಓ ಹೌದಾ, ಒಳ್ಳೇದಿತ್ತಲ್ಲ ಹಂಗಾರೆ. ಕೆಲಸ ಸುಲಭ ಆತ್ತ ಆ ರೀತಿ ಮಾಡೋದಾರ ಹಂಗಾರೆ. ಒಳ್ಳೆ ಐಡಿಯಾ ಮಾಡಿರ್ಕಣ ಹಂಗಾರೆ. ನಾ ಕಾಣಲೇ ಇಲ್ಲಪ್ಪ ಆಗಳಿಗೆ ಮನೆಗೆ ಬಂದಾಗಳ. ಅಲ್ಲ, ಕಾಂಬಕ್ಕೆ ನಿಮ್ಗೆ ಜಗಳ ಮಾಡ್ಕೊಂಬಕ್ಕೆ ಪುರ್ಸೊತ್ತಿರಲಿಲ್ಲ ಹೊತ್ತಿಗೆ ನಾದ್ನಿಗೆ. ಇನ್ನು ಒದ್ನಲ್ಲ ನೀ ಎಲ್ಲಿಂದ ಕಾಂತೆ ಮರೆತಿ. ಹೌದೇನು? ಹೌದಣ್ಣಯ್ಯ. ಅಯ್ಯೋ ದೇವ. ಮತ್ತೆ ಬೆಳಗ್ಗೆ ಅಂತ ತಿಂಡಿ ತಿಂದೆ? ಬೆಳಿಗ್ಗೆ ಅವಲಕ್ಕಿ ಒದರಿಸಿದಳ, ಅದೇ ತಿಂಡಿ. ಮತ್ತವಳೆಂತ ಮಾಡೋದಂತ ಬೇರೆ ನಿಂಗೆ ಗೊತ್ತಲ್ಲ. ಈಗ ಬಾ, ಈಗ ಮಧ್ಯಾಹ್ನಕ್ಕೆ ನಾನು ನಿಂಗೆ ಹೋಟ್ಲಿಗೆ ಕರ್ಕೊಂಡೋದೆ, ಬಿರಿಯಾನಿ ಕೊಡಿಸ್ದೆ. ಬಾ ಅಪ್ಪ ಹೋಟ್ಲಿಗೆ. ನಂಗೂ ಸುಮಾರು ದಿನ ಆಯ್ತು ತಿನ್ಕೊಂಬಂಗಾಯ್ತಾ, ಹಾಗೆ ನಿನ್ನ ನೆನಪಾಯ್ತು, ಒಟ್ಟಿಗೆ ಹೋಗಿ ತಿನ್ಕಪ್ಪ ಅನ್ಕ ಬಂದೆ ನಾ ಹಿಂಗೆ ಶಾಲೆ ಬದಿಗೆ. ಅಡ್ಡಿಲ್ಲ, ನಾವು ಏಗಳು ಹೊತ್ತಲ್ಲ ಅನ್ನಪೂರ್ಣೇಶ್ವರಿ ಹೋಟ್ಲ, ಅಲ್ಲಿಗೆ ಹೋಪ. ನನಗೆ ಹೈದ್ರಾಬಾದಿ ಬಿರಿಯಾನಿ ಅಡ್ಡಿಲ್ಲ, ಅಲ್ಲಿ ಒಳ್ಳೆ ಮಾಡ್ತಾರೆ. ಅಡ್ಡಿಲ್ಲ, ನೀನು ತಕೋ, ನಾ ಮೀಲ್ಸ್ ತಕಂತೆ. ಮೀಲ್ಸಲ್ಲ, ಉಪ್ಪಿನಕಾಯಿ ಮಾತ್ರ ನಂಗೆ ಕೊಡ್ಕಕ್ಕ, ಲಿಂಬೆ ಹಣ್ಣಿನ ಉಪ್ಪಿನಕಾಯಿ. ಅಯ್ಯೋ, ಲಿಂಬೆಹಣ್ಣು ಉಪ್ಪಿನಕಾಯಿ ಅದು ವೆಜ್ ಮೀಲ್ಸಿಗೆ. ಈಗೆಲ್ಲ ನಾನ್ ವೆಜ್ ಮೀಲ್ಸಿಗೆ ಉಪ್ಪಿನಕಾಯಿ ಹಾಕೋದವ್ರು ಕೈದು ಮಾಡಿದ್ರು. ಮೊನ್ನೆ ಹೋಟ್ಲಿಗೆ ಹೋಯ್ದೆ ನಾನು ಫ್ರೆಂಡ್ಸ್ ಒಟ್ಟಿಗೆಲ್ಲ. ಉಪ್ಪಿನಕಾಯಿ ಹಾಕ್ಲಪ್ಪ ಅಷ್ಟೊತ್ತಿಗೆ. ಹಾಕೋದಿದ್ರೆ ಕೊಡ್ತೆ, ನನಗೇನು ಇಲ್ದಿರೆ ಅಲ್ಲೇ ಒಂಚೂರು ಹಾಕು ಕೇಳ್ರೆ 1 ಚಮಚ ಹಾಕ್ತಾರೆ. ನೀನು ಹಾಕ್ಸ್ಕೊ. ಅದು ಎಂತ ಮರೀತಿ, ಬಿರಿಯಾನಿ ಒಟ್ಟಿಗೆ ಉಪ್ಪಿನಕಾಯಿ ತಿಂದು 2 ಕಬಾಬ್ ಹೋಳು ಕೊಡಿಸ್ತೆ, ತಗೊಂಡ್ಲಕ್ಕಲ್ಲ. ಅದು ತಕ ತಿನ್ನ ಲಾಯ್ಕತ್ತ. ಇದೆ ಅಂತಿಕ್ಕಿದ್ದ ಉಪ್ಪಿನಕಾಯಿ. ಇಲ್ಲ, ನಂಗೆ ಉಪ್ಪಿನಕಾಯಿ ಇದ್ದರೆ ಸಮಾಪದಣ್ಣ, ಕಬಾಬ್ ಎಲ್ಲ ಬೇಡ. ಸುಮ್ಮನೆ ಎಷ್ಟು ದುಡ್ಡು ಖರ್ಚು ಮಾಡ್ತೆ? ನಾವೆಲ್ಲ ಮಿಡ್ಲ್ ಕ್ಲಾಸರ ಎದ್ದೋ ಖರ್ಚು ಮಾಡೋಕ್ಕಾಗ. ನೀ ಸುಮ್ಮನೆ ಆಯ್ಕೋ, ನಂಗೆ ಉಪ್ಪಿನಕಾಯಿ ಸಾಕು. ಎಂತಾರು ಹೇಳು, ಆಗಲಿಕ್ಕಿಂತ ನಮ್ಮ ಲೆಕ್ಕಾಚಾರದ ಬದುಕಿ ಆಯ್ತಲ್ದ. ಅಮ್ಮ ಹಾಗೆ ಬೆಳೆಸಿದಳು, ನಾವು ಹಾಗೆ ಬಂತು. ಆಯ್ಲಿ, ಒಂದೊಂದು ದಿವಸ ಈಗೆಲ್ಲ ಲೆಕ್ಕ ಹಾಕೋಕ್ಕಾಗ ಮಗ, ಕಾಲ ಬದಲಾಯ್ತ. ಏಗಳಿಕ ಒಂದೊಂದ್ಸಲಿ ಬೇಕಾದ್ದೆಲ್ಲ ತಿಂಬುದ್ರೊಳಗೆ ಏನು ತಪ್ಪಿಲ್ಲ. ಬಾಬಾ ಹೋಪ, ಹೊಟ್ಟೆ ಚುಚ್ಚುರು ಅಂತಿತ್ತು. ಆಯ್ತಣ್ಣ, ಹೋಪ ನಡಿ, ನಮ್ಮ ಮಕ್ಕಳಿಗೆಲ್ಲ ಹೇಳಿ ಬರ್ತೇಕ.